ಉಡುಪಿ ಜಿಲ್ಲೆಯ ಕೋಟದ ಪಂಚವರ್ಣ ಯುವಕ ಮಂಡಲ ಹಾಗೂ ಪಂಚವರ್ಣ ಮಹಿಳಾ ಮಂಡಲಗಳು ತಮ್ಮ ವಿನೂತನ ಕಾರ್ಯಕ್ರಮಗಳಿಂದ ಮನೆ ಮಾತಾಗಿವೆ. ಪ್ರತಿ ಭಾನುವಾರ ಮುಂಜಾನೆ ಸ್ವಚ್ಛತಾ ಅಭಿಯಾನ, ಗಿಡ ನೆಟ್ಟು ಪೋಷಿಸುವ ಯೋಜನೆಗಳ ನಿರಂತರತೆಯಿಂದ ರಾಜ್ಯ ದೇಶದೆಲ್ಲೆಡೆ ಸದ್ದಿಲ್ಲದೆ ಸುದ್ದಿ ಮಾಡ್ತಾ ಇವೆ. ಅನಾರೋಗ್ಯ ಪೀಡಿತರಿಗೆ ನೆರವು, ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ದತ್ತು ಸ್ವೀಕಾರ, ಶಾಲಾ ಮಟ್ಟದಲ್ಲಿ ಪರಿಸರ ಜಾಗೃತಿ ಕಾರ್ಯಾಗಾರ, ಮಹಿಳಾ ಮಂಡಲದ ಅರಿವು ನೆರವು ಕಾರ್ಯಕ್ರಮ, ಆಧಾರ ಅಭಿಯಾನ, ರಕ್ತದಾನ, ಇ ಶ್ರಮ್ ಮೇಳ ಇತ್ಯಾದಿ ಹಲವು ಕಾರ್ಯಕ್ರಮಗಳಿಂದ ಜನಮನ್ನಣೆ ಗಳಿಸಿದೆ. ಭಾನುವಾರದ ಪರಿಸರ ಸ್ನೇಹಿ ಅಭಿಯಾನದ 260ನೇ ಭಾನುವಾರ ಸಾಂಪ್ರದಾಯಿಕ ಸೀಮಂತ ಕಾರ್ಯಕ್ರಮವೊಂದನ್ನು ನಡೆಸಿದೆ. ಪಂಚವರ್ಣ ಮಹಿಳಾ ಮಂಡಲದ ಸದಸ್ಯೆ 8 ತಿಂಗಳ ತುಂಬು ಗರ್ಭಿಣಿ ಅಕ್ಷತಾ ಅವರಿಗೆ 8 ವಿವಿಧ ರೀತಿಯ ಗಿಡಗಳನ್ನು ಕೊಟ್ಟು ಅವುಗಳನ್ನು ಆಕೆಯ ಕೈಯಾರೆ ನೆಟ್ಟು ನೀರೆರೆಯುವ ಕಾಯಕವನ್ನು ನೆರವೇರಿಸಿತು. ಪಂಚವರ್ಣದ ಕಚೇರಿಯಲ್ಲಿ ಕುರ್ಚಿಯಲ್ಲಿ ಕುಳ್ಳಿರಿಸಿ ತಲೆಗೆ ತೆಂಗಿನ ಎಣ್ಣೆ ಸವರಿ, ತಲೆ ಬಾಚಿ, ಅರಸಿನ ಕುಂಕುಮ ಹಚ್ಚಿ, ಕೈಗೆ ಬಳೆ ತೊಡಿಸಿ, ಸೀರೆ ಉಡುಗೊರೆಯಾಗಿ ನೀಡಿ ದೀಪ ಬೆಳಗಿಸಿ, ವಿವಿಧ ತರಹದ ತಿಂಡಿ ಬಡಿಸಿ, ಆರತಿ ಬೆಳಗಿ, ಸೋಭಾನೆ ಹಾಡು ಹಾಡಿ ಸಂಭ್ರಮಿಸಿಕೊಂಡ್ರು. ಅಲ್ಲದೆ ಸೀಮಂತ ಶಾಸ್ತ್ರದ ಬಳಿಕ ಸಹೋದರ ತಲೆ ಮೇಲೆ ತಿಂಡಿ ಪೆಟ್ಟಿಗೆ ತಲೆಯ ಮೇಲೆ ಹೊತ್ತುಕೊಂಡೊಯ್ಯುವ ದೃಶ್ಯ ವಿಶೇಷವಾಗಿ ಗಮನ ಸೆಳೆಯಿತು. ಅಕ್ಷತಾಳ ತಂದೆ ಪ್ರಭಾಕರ್ ಕಾಂಚನ್, ತಾಯಿ ಮೂಕಾಂಬಿಕಾ, ಪಂಚವರ್ಣ ಯುವಕ ಮಂಡಲ ಅಧ್ಯಕ್ಷ ಕೆ ಮನೋಹರ್ ಪೂಜಾರಿ, ಸ್ಥಾಪಕ ಅಧ್ಯಕ್ಷ ಶ್ರೀಮತಿ ಸುರೇಶ್ ಗಾಣಿಕ, ಪಂಚವರ್ಣ ಮಹಿಳಾ ಮಂಡಲದ ಅಧ್ಯಕ್ಷೆ ಲಲಿತಾ ಪೂಜಾರಿ, ಕಾರ್ಯಾಧ್ಯಕ್ಷೆ ಕಲಾವತಿ ಅಶೋಕ್, ಸಂಚಾಲಕಿ ಸುಜಾತಾ ಬಾಯರಿ, ಕಾರ್ಯದರ್ಶಿ ವಸಂತಿ ಹಂದಟ್ಟು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಲಹಾ ಸಮಿತಿ ಅಧ್ಯಕ್ಷ ರವೀಂದ್ರ ಕೋಟ್ ಅವರು ಸಂಯೋಜಿಸಿದ್ರು. ಈ ಕಾರ್ಯಕ್ರಮ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ.